ವಸಂತ್ ಬಂಗೇರ್ ಅವರ ಈ ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ ನಾನು ಬಹಳ ದುಃಖದಿಂದ ಭಾಗವಹಿಸ್ತಾ ಇದ್ದೇನೆ. ಅವರು ನಿಧನರಾದ ದಿನ ನಾನು ಕರ್ನಾಟಕದಲ್ಲಿ ಇರಲಿಲ್ಲ. ಹಾಗಾಗಿ ಅವತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಅವರ ಅಳಿಯ ಮತ್ತು ಮಗಳು ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೂ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ವಸಂತ್ ಬಂಗೇರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಅಂತೇಳಿ ನನಗೆ ಆಹ್ವಾನವನ್ನು ನೀಡಿದರು. ನಾನು ಈ ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ 100% ಭಾಗವಹಿಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಅವರ ಕುಟುಂಬ ವರ್ಗದವರಿಗೆ, ಅವರ ಧರ್ಮಪತ್ನಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ವಸಂತ್ ಬಂಗೇರ್ ಅವರು ನಾನು ಬಹಳ ದೀರ್ಘಕಾಲದ ಸ್ನೇಹಿತರು. ವಿಧಾನಸಭೆಗೆ ನಾನು ವಸಂತ್ ಬಂಗೇರ್ ಅವರು ಒಟ್ಟಿಗೆ ಪ್ರವೇಶ ಮಾಡಿದೆ. 1983ನೇ ಇಸ್ವಿ. ಅವರು ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಬಂದಿದ್ದರು. ಇಬ್ಬರು ಗೆದ್ದಿದ್ರು. ಆಗ ಭಾರತೀಯ ಜನತಾ ಪಕ್ಷದಲ್ಲಿ 18 ಜನ ಗೆದ್ದಿದ್ರು. 18 ಜನ ಗೆದ್ದಿದ್ರು. ಅದರಲ್ಲಿ ವಸಂತ್ ಬಂಗೇರ್ ಅವರು ಕೂಡ ಒಬ್ಬರು. ರಾಮಕೃಷ್ಣ ಹೆಗಡೆಯವರು ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದ್ರು ಭಾರತೀಯ ಜನತಾ ಪಕ್ಷದವರ ಬೆಂಬಲದಿಂದ. ನಾನು ವಸಂತ್ ಬಂಗೇರ್ ಅವ್ರನ್ನ ಬಹಳವಾಗಿ ಮೆಚ್ಚಿಕೊಂಡಿದ್ದೇನಪ್ಪ ಅಂತಂದರೆ, ಅವರು ನಿಷ್ಠುರ, ನೇರ ನುಡಿಯ ವ್ಯಕ್ತಿಯಾಗಿದ್ದರು. ಯಾವತ್ತೂ ಕೂಡ ಸತ್ಯ ಹೇಳಲಿಕ್ಕೆ ಹಿಂಜರಿತಾ ಇರಲಿಲ್ಲ. ಎಷ್ಟೇ ಜನ ಇರಲಿ, ಯಾವುದೇ ಸಂದರ್ಭ ಇರಲಿ, ಯಾವುದೇ ಸನ್ನಿವೇಶ ಇರಲಿ, ಸತ್ಯವನ್ನು ನೇರವಾಗಿ ಹೇಳ್ತಕ್ಕಂಥ ಒಂದು ವಿಶೇಷ ಗುಣವನ್ನು ಬೆಳೆಸ್ಕೊಂಡಿದ್ದರು. ಹಾಗಾಗಿ ನನಗೆ ಭಾರತೀಯ ಜನತಾ ಪಕ್ಷದಿಂದ ಅವ್ರು ಗೆದ್ದಿದ್ರು ಕೂಡ ನನಗೆ ನಾನು ಮೆಚ್ಚಿಕೊಂಡಿದ್ದಂಥ ಶಾಸಕರಲ್ಲಿ ಅವರು ಕೂಡ ಒಬ್ಬರು. ಅವತ್ತು ನಾನು ಕೂಡ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದೆ ನಾನು ಆ ಚುನಾವಣೆಯಲ್ಲಿ. ಹಾಗಾಗಿ ನಾನು ಪಕ್ಷೇತರನಾಗಿ ಆರಿಸಿ ಬಂದಿದ್ದೆ, ವಿಧಾನಸಭೆ ಪ್ರವೇಶ ಮಾಡಿದ್ದೆ. ಅವತ್ತಿನಿಂದ ಅವರು ಸಾಯೋವರೆಗೂ ಕೂಡ ನನ್ನ ಸ್ನೇಹಿತರಾಗಿ, ಭಾಳ ದೀರ್ಘಕಾಲದ ಸ್ನೇಹ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರಲ್ಲಿ
ನಾವು ಗುರುತಿಸ್ತಕ್ಕಂಥದ್ದು ಬಡವರ ಪರವಾಗಿದ್ದರು, ಸತ್ಯದ ಪರವಾಗಿದ್ದರು. ಬಡವರ ಕೆಲಸ ಅಂತಂದರೆ ಅದಕ್ಕೆ ಪರಿಹಾರ ಕೊಡಿಸ್ಲಿಕ್ಕೆ ಯಾವತ್ತೂ ಕೂಡ ಹಿಂದೆ ಬೀಳ್ತಿರ್ಲಿಲ್ಲ. ಯಾವ ಹಂತಕ್ಕಾರು ಕೂಡ ಹೋಯ್ತಿದ್ರು. ಬಡವರಿಗೋಸ್ಕರ, ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅವರು ಯಾರ ಜೊತೆ ಮಾತಾಡ್ತೀನಿ ಅಂತಕ್ಕಂಥದ್ದು ಅವರಿಗೆ ಮುಖ್ಯ ಆಗಿರಲಿಲ್ಲ. ಬಡವರ ಸಮಸ್ಯೆ, ಬಡವರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ. ಹಾಗಾಗಿ ಮಾನವತೆ ಇದ್ದಂಥ ಒಬ್ಬ ಮನುಷ್ಯ ಮತ್ತು ಅವರ ಇಡೀ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದಂಥ ವ್ಯಕ್ತಿ. ಈಗಾಗಲೇ ಖಾದರ್ ಅವರು ಹೇಳಿದರು, ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಕೆಲವರು 70 ವರ್ಷ ಬದುಕ್ಬೋದು, ಕೆಲವರು 60 ವರ್ಷ ಬದುಕ್ಬೋದು, ಕೆಲವರು 100 ವರ್ಷ ಬದುಕ್ಬೋದು, ಕೆಲವರು 125 ವರ್ಷ ಬದುಕ್ಬೋದು. ಆದರೆ ಎಷ್ಟು ವರ್ಷಗಳು ಬದುಕ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಅಲ್ಲ. ಈ ಸಮಾಜದಲ್ಲಿ ನಾವು ಹುಟ್ಟಿ ಬಂದ ಮೇಲೆ ಸಾಯೋವರೆಗೂ ಇರ್ತಕ್ಕಂಥ ಈ ಹುಟ್ಟು ಸಾವಿನ ನಡುವೆ ಇರ್ತಕ್ಕಂಥ ಅಂತರ ಇದೆಯಲ್ಲ, ಅದನ್ನು ಸಾರ್ಥಕ ಮಾಡ್ಕೊಂಡಿದ್ದೀವ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕೆ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹುಟ್ಟುವಾಗ ಪ್ರತಿಯೊಬ್ಬರು ಕೂಡ ವಿಶ್ವಮಾನವನಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ಅವರು ಅಲ್ಪ ಮಾನವರಾಗ್ಬಿಡ್ತಾರೆ, ಸಾಯುವಾಗ ಮಾನವೀಯತೆಯೇ ಇಲ್ಲದೇನೆ ಸಾಯ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಸಂತ ಬಂಗೇರ ಅವರಿಗೆ ಮಾನವೀಯತೆ ಗುಣ ಇತ್ತು. ಯಾಕಂದರೆ ಬಡವರ ಬಗ್ಗೆ, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಕ್ಕಂಥ, ಅವರಿಗೆ ಅನುಕಂಪ ವ್ಯಕ್ತ ಮಾಡ್ತಕ್ಕಂಥ, ಅವರ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಅವರು ಶಾಸಕರಾಗಿದ್ದರು. ಆಗ ಅವರು ಬರ್ತಿದ್ದದ್ದು ವೈಯಕ್ತಿಕ ಕೆಲಸಗಳಿಗೆ ಯಾವತ್ತೂ ಕೂಡ ಬಂದವರಲ್ಲ. ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ವಿಶೇಷವಾಗಿ ಬಡವರ ಕೆಲಸಗಳ ಬಗ್ಗೆ ಮಾತ್ರ ಬರ್ತಾಯಿದ್ರು. ಮತ್ತು ಎಂದೂ ಕೂಡ ಮಂತ್ರಿ ಆಗಬೇಕು ಅಂತ ಲಾಬಿ ಮಾಡಿದವರಲ್ಲ. 5 ಬಾರಿ ಶಾಸಕರಾಗಿದ್ದರೂ ಕೂಡ ಬೇರೆ ಬೇರೆ ಪಾರ್ಟಿಗಳಲ್ಲಾಗಿದ್ದರು. ಭಾರತೀಯ ಜನತಾ ಪಕ್ಷದಿಂದ ಆಗಿದ್ದರು, ಜನತಾದಳದಿಂದ ಆಗಿದ್ದರು, ಕಾಂಗ್ರೆಸ್ನಿಂದ ಆಗಿದ್ದರು. 5 ಬಾರಿ ಶಾಸಕರಾಗಿದ್ದರೂ ಕೂಡ ಎಂದೂ ಮಂತ್ರಿ ಆಗಬೇಕು ಅಂತೇಳಿ ಲಾಬಿ ಮಾಡಲಿಲ್ಲ. ಭಾಳ ಜನ ಮೊದಲನೇ ಸಾರಿ MLA ಆದಾಗಲೇ ಮಂತ್ರಿ ಆಗಬೇಕು ಅಂತೇಳಿ ಲಾಬಿ ಮಾಡ್ತಾರೆ. ಆದರೆ 5 ಬಾರಿ ಶಾಸಕರಾಗಿದ್ದರೂ ಕೂಡ ಒಂದು ದಿನನೂ ಕೂಡ ನನ್ನನ್ನು ಮಂತ್ರಿ ಮಾಡಿ ಅಂತ ನಾನು ಕೇಳಲಿಲ್ಲ. 2013ರಿಂದ 2018ರವರೆಗೆ ನಾನು 2023ರಲ್ಲಿ ವಸಂತ ಬಂಗೇರ ಅವರಿಗೆ, ನಮ್ಮ ಎಂಥದೋ ಗೌಡ ಅವರಿಗೆ ಟಿಕೆಟ್ ಕೊಡಿ ಅಂತ ಒಂದು ಸಾರಿ ಬಂದಿದ್ದರು. ನಾನು ಅವರಿಗೆ ಒಬ್ಬರನ್ನೇ ಭೇಟಿ ಮಾಡಪ್ಪ ಅಂತ ಹೇಳಿ, ನೀನೇ ನಿಂತ್ಕೊಳ್ಳಪ್ಪ ಈ ಸಾರಿ, ನಾನು ಇದು ಕೊನೆಯ ಎಲೆಕ್ಷನ್ನು, ನೀನು ಇದು ಕೊನೆಯ ಎಲೆಕ್ಷನ್ ನಿಂತ್ಕೊ, ಇಬ್ಬರು ಒಟ್ಟಿಗೆ ಬಂದವರು ಅಂತ ಹೇಳಿದೆ ನಾನು.
ಆದರೆ ಏನು ಮಾಡಿದ್ರೂ ಕೂಡ ನಾನು ಇಲ್ಲಲ್ಲ ಅಂತ ಹೇಳ್ಬಿಟ್ರು. ನಾನು ಯಾವ ಕಾರಣಕ್ಕೂ ಕೂಡ ಈ ಸಾರಿ ಚುನಾವಣೆಯಲ್ಲಿ ಇಲ್ಲಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಬಹುಶಃ ಅವರು ಈ ಸಾರಿ ನಿಂತಿದ್ರೆ ಗೆದ್ದಿದ್ರೆ 100ಕ್ಕೆ 100 ಮಂತ್ರಿ ಆಗ್ತಾ ಇದ್ರು ಅನ್ನೋ ಮಾತು, ಅದಕ್ಕೋಸ್ಕರವಾಗಿ ಈ ಮಾತುಗಳನ್ನು ಹೇಳ್ತಾರೆ. ಸೊ ಒಬ್ಬ ಮಾನವೀಯತೆ ಇದ್ದಂಥ, ಬಡವರ ಪರವಾಗಿದ್ದಂಥ, ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಪರವಾಗಿ ಅಂಥ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಜನಪರವಾದಂಥ ಕಾಳಜಿ ಇದ್ದಂಥ ವ್ಯಕ್ತಿ. ರಾಜಕೀಯದಲ್ಲಿ ವಸಂತ ಬಂಗೇರ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥದ್ದು ನನ್ನ ಭಾವ. ಅಂಥ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ. ಅವರ ಸಾವಿನಿಂದ ಕರ್ನಾಟಕದ ರಾಜಕಾರಣಕ್ಕೆ ನಷ್ಟ ಆಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇಷ್ಟು ಜಲ್ದಿ ಅಗಲ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅವರು ಆಸ್ಪತ್ರೆಯಲ್ಲಿದ್ದಾಗ ಆಸ್ಪತ್ರೆಗೆ ಹೋಗಿದ್ದೆ ನೋಡಲಿಕ್ಕೆ. ಆಗ ಇನ್ನು ಭಾಳ ದಿನ ಬದುಕ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಅವತ್ತು ಹೇಳಿದೆ, ಇವರಿಗೆ ಬೆಂಗಳೂರಿನಲ್ಲಿ ಒಳ್ಳೆ ಆಸ್ಪತ್ರೆಗೆ ಸೇರಿಸಿ ಅಂತ ಕೂಡ ಅವತ್ತು ಹೇಳಿದರೆ, ಬೆಂಗಳೂರಿನಲ್ಲೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಸೇರಿಸಿದ್ರು. ಬಟ್ ಆದರೆ ಅದು ಫಲಕಾರಿ ಆಗಲಿಲ್ಲ. ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ. ಇಷ್ಟು ಜಲ್ದಿ ಅಗಲ್ತಾರೆ ಅಂತೇಳಿ ಗೊತ್ತಾಗಿರಲಿಲ್ಲ. ಅವರ ಕುಟುಂಬ ವರ್ಗದವರ ದುಃಖದಲ್ಲಿ ನಾನು ಕೂಡ ಪಾಲ್ದಾರನಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಈಗ ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ. ಭಾಳ ಒಬ್ಬ ಪ್ರೀತಿಯ ಸ್ನೇಹಿತನನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಭಾಳ ನೋವಿನ ಸಂಗತಿ. ಅವರೆಲ್ಲ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ, ವಿಶೇಷವಾಗಿ ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ನಾನು ಅವ್ರಿಗೆ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅವ್ರ ಬಗ್ಗೆ ಒಂದು ಮನವಿ ಕೂಡ ಕೊಟ್ಟಿದ್ದಾರೆ. ಒಂದು ಬಸ್ ಸ್ಟ್ಯಾಂಡ್ಗೆ ಅವ್ರ ಹೆಸರಿಡಬೇಕು ಅಂತ. KSRTC ಬಸ್ ಸ್ಟ್ಯಾಂಡ್. ಇನ್ಯಾವ ಬಸ್ ಸ್ಟ್ಯಾಂಡ್ ಅಯ್ಯ ನಾವು ಹೇಳೋದು? ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್. ಆಮೇಲೆ ಒಂದು ವೃತ್ತಕ್ಕೆ ಅವ್ರ ಹೆಸರಿಡಬೇಕು ಅಂತೇಳಿ, ಆಮೇಲೆ ಅವರ ಪ್ರತಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರದ ವತಿಯಿಂದ ಇವೆಲ್ಲ ಬಸ್ ಸ್ಟ್ಯಾಂಡಿಗೆ ಹೆಸರಿಡ್ತಕ್ಕಂಥದ್ದು, ಪ್ರತಿಮೆ ಮಾಡ್ತಕ್ಕಂಥದ್ದು, ವೃತ್ತಕ್ಕೆ ಅವರು ಬೆಳ್ತಂಗಡಿ ಎಲ್ಲ ಅವರು ಸೊ ಅದನ್ನು ಸರ್ಕಾರ ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.